ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋ ಕಾಮುಕರಿಗೆ ಅತ್ಯಾಚಾರಿಗಳಿಗೆ ನಡುಕ ಹುಟ್ಟಿಸೋ ಭೀಕರ ತೀರ್ಪೊಂದನ್ನ ಕೋರ್ಟ್ ಪ್ರಕಟಿಸಿದೆ. ತಮಿಳುನಾಡಿನ ತೂತುಕುಡಿಯಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದ್ದ 12ನೇ ತರಗತಿಯ ಮುಗ್ಧ ಶಾಲಾ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನರ ರಾಕ್ಷಸ ಧರ್ಮ ಮುನೀಶ್ವರನ್ಗೆ ಪೋಕ್ಸೋ ವಿಶೇಷ ನ್ಯಾಯಾಲಯ ಇವತ್ತು ಡಬಲ್ ಗಲ್ಲು ಅಂದ್ರೆ 2 ಮರಣದಂಡನೆ ಶಿಕ್ಷೆ ವಿಧಿಸಿ ಐತಿಹಾಸಿಕ ಆದೇಶ ನೀಡಿದೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಕಠಿಣವಾಗಿ ಹೊರಬಿದ್ದಿರೋ ತೀರ್ಪು ಇದಾಗಿದೆ. ಅಸಲಿಗೆ ಏನಿದು ಘಟನೆ? ಆ ಕಾಮುಕ ಸಿಕ್ಕಿಬಿದ್ದಿದ್ದು ಹೆಂಗೆ? ಕೋರ್ಟ್ನಲ್ಲಿ ಜಡ್ಜ್ ಹೇಳಿದ್ದೇನು? ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಘಟನೆ ನಡೆದಿದ್ದು ಇದೇ ವರ್ಷದ ಮಾರ್ಚ್ 10ರಂದು. ವೇದನಾಥಂ ಗ್ರಾಮದ 12ನೇ ತರಗತಿ ಓದ್ತಿದ್ದ ಹುಡುಗಿ ನಾಪತ್ತೆಯಾಗಿದ್ಲು. ಪೋಷಕರು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಪೊಲೀಸರು ಲಿಮಿಟ್ಸ್ ನೆಪ ಹೇಳಿ ನಿರ್ಲಕ್ಷ್ಯ ಮಾಡಿದ್ರು. ಮರುದಿನ ಕಾಡಿನಲ್ಲಿ ಆ ಮುಗ್ಧ ಬಾಲಕಿಯ ಶವ ತೀವ್ರ ಗಾಯಗಳೊಂದಿಗೆ ಸಿಕ್ಕಾಗ ಇಡೀ ತಮಿಳುನಾಡಿನಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಅಲ್ಲದೆ 12 ಗಂಟೆಗಳ ಕಾಲ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡಿ ಜನ ಹೋರಾಟ ಮಾಡಿದ್ರು. ನಿರ್ಲಕ್ಷ್ಯ ಮಾಡಿದ ಲೇಡಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ್ರು. ಇತ್ತ ಆರೋಪಿಯನ್ನ ಹಿಡಿಯೋವರೆಗೂ ಶವ ತಗಳಲ್ಲ ಅಂತ ಪೋಷಕರು ಹಠ ಹಿಡಿದಿದ್ದರಿಂದ ಬರೋಬ್ಬರಿ 10 ದಿನ ಆ ಮಗುವಿನ ದೇಹ ಶವಾಗಾರದಲ್ಲೇ ಇತ್ತು. ರಾಜಕಾರಣದಲ್ಲೂ ಇದು ದೊಡ್ಡ ಬಿರುಗಾಳಿಯೇ ಬಿಸಿತ್ತು. ತಿರುನಲ್ವೇಲಿ ರೇಂಜ್ ಡಿಐಜಿ ಹಾಗೂ ತೂತುಕುಡಿ ಎಸ್ಪಿ ಮದನ್ ನೇತೃತ್ವದ 10ಕ್ಕೂ ಹೆಚ್ಚು ವಿಶೇಷ ತಂಡಗಳು ಹುಡುಕಾಟ ನಡೆಸಿದ್ರೂ ಆರಂಭದಲ್ಲಿ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಯಾವುದೇ ತಾಂತ್ರಿಕ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಸಿಗದ ಕಾರಣ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಇತ್ತ ಪ್ರತಿಭಟನೆಗಳು ಜೋರಾಗಿದ್ದವು. ಈ ನಡುವೆ ಪೊಲೀಸರ 10 ವಿಶೇಷ ತಂಡಗಳು ಹುಡುಕಾಟ ನಡೆಸಿ ಕೊನೆಗೆ ಕಾಡಿನ ಪಕ್ಕದಲ್ಲಿದ್ದ ವಿಂಡ್ ಮಿಲ್ ಅಂದ್ರೆ ಪವನ ವಿದ್ಯುತ್ ಘಟಕದ ಸಿಸಿಟಿವಿ ಚೆಕ್ ಮಾಡಿದಾಗ ಈ ಕಿರಾತಕ ಧರ್ಮ ಮುನೀಶ್ವರನ್ ಸಿಕ್ಕಿಬಿದ್ದಿದ್ದ. ಶಾಕಿಂಗ್ ವಿಷಯ ಅಂದ್ರೆ ಈತ ಈಗಾಗಲೇ ಒಬ್ಬ ವೃದ್ಧೆಯನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಕೇಸ್ನಲ್ಲಿದ್ದ. ಆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾಗ ಈ ಶಾಲಾ ಬಾಲಕಿಯ ಜೀವನವನ್ನ ಬಲಿ ತಗೊಂಡಿದ್ದ. ಕೋರ್ಟ್ನಲ್ಲಿ ಮೇ 5ಕ್ಕೆ ವಿಚಾರಣೆ ಶುರುವಾಗಿ ಕೇವಲ 20 ದಿನದಲ್ಲೇ ಜಡ್ಜ್ ಪ್ರೀತಾ ಅವರು ಈತನಿಗೆ ಡಬಲ್ ಗಲ್ಲು ಶಿಕ್ಷೆ ವಿಧಿಸಿದ್ದಾರೆ. ಕಾನೂನಿನ ಇಂತಹ ಕಠಿಣ ಶಿಕ್ಷೆಗಳು ಮಾತ್ರವೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬಲ್ಲವು. ಕೋರ್ಟ್ ನೀಡಿರೋ ಈ ಐತಿಹಾಸಿಕ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇಂತಹ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.